ಇವತ್ತು ನಾನು ನಿಮಗೆಲ್ಲ ಮಕ್ಕಳಾಗದ ದಂಪತಿಗಳಿಗೆ ಒಂದು ಪರಿಹಾರ ಹೇಳಲು ಬಂದಿದ್ದೇನೆ. ಎಷ್ಟೋ ಜನ ಮಕ್ಕಳಾಗದ ದಂಪತಿಗಳು ಇದ್ದಾರೆ. ಅವರ ಕಷ್ಟ ಅವರಿಗೆ ಗೊತ್ತು. ಅಂಥವರ ಕಷ್ಟ ದೇವರಿಗೆ ಕೂಡ ಕರುಣೆ ಇರೋದಿಲ್ಲ. ಆ ಥರ ಅವ್ರಿಗೆ ಕಷ್ಟ ಆಗ್ತಿರ್ತೈತಿ. ಅಂಥವ್ರು ನೊಂದ್ಕೊಂಡು ಜೀವನ ಮಾಡ್ತಿರ್ತಾರೆ. ಯಾಕಂದ್ರೆ ಜನರು ಕೂಡ ಅವರಿಗೆ ಚುಚ್ಚು ಮಾತುಗಳನ್ನ ಮಾತಾಡಿ ಮಕ್ಕಳಿಲ್ಲ ಅವ್ರಿಗೆ ಅಂತ ಹೇಳ್ಕ್ಯಾರೆ ತುಂಬಾನೇ ಹೀಯಾಳಿಸಿ ಮಾತಾಡ್ತಿರ್ತಾರೆ. ಅಂತ ನೋವುಗಳನ್ನೆಲ್ಲ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ನೆಮ್ಮದಿ ಕೆಡಿಸ್ಕೊಂಡಿರ್ತಾರೆ ದಂಪತಿಗಳಿಬ್ಬರು. ಅದರಲ್ಲೂ ಹೆಣ್ಮಕ್ಳಂತೂ ನೆಮ್ಮದಿ ಕೆಡಿಸ್ಕೊಂಡು ಕಣ್ಣೀರು ಕೂಡ ಹಾಕ್ತಿರ್ತಾರೆ. ಅಂಥವ್ರಿಗೆ ಒಂದು ನಾನು ಪರಿಹಾರ ಹೇಳ್ತೇನೆ. ಅದನ್ನ ದಂಪತಿಗಳು ಸಮೇತವಾಗಿ ನೀವು ಮಾಡಿದ್ದ ಕರೆ ಆದ್ರೆ ನಿಮಗೆ ಖಂಡಿತ ಮಕ್ಕಳ ಫಲ ಆ ದೇವರಿಂತ್ರ ಬರ್ತದ. ಮಕ್ಕಳಿಲ್ಲದ ಮನೆ ಬರಡು ಭೂಮಿ ಅಂತೆ. ಅಂಥವ್ರ ಕಷ್ಟ ಅವ್ರಿಗೆ ಗೊತ್ತದ. ಮಕ್ಕಳು ಇದ್ದವ್ರಿಗೆ ಅದೇನು ಅನ್ಸೋದಿಲ್ಲ. ಆದ್ರೆ ಮಕ್ಕಳು ಇಲ್ದವ್ರಿಗೆ ತುಂಬಾ ನೋವು ಆಗ್ತಿರ್ತೈತಿ. ಅದಕ್ಕೆ ಅಂಥವ್ರಿಗೆ